ರಾಯಾ ಸ್ಟೇಟ್ ಗುಜರಾತ್ನಲ್ಲಿ ಬಿಜೆಪಿ ನಾಯಕ ಜಿಂಗಾಟ್ ವಿಡಿಯೋ ವೈರಲ್ ಆದ ನಂತರ ರಾಜೀನಾಮೆಯನ್ನ ನೀಡಬೇಕಾಯಿತು. ಹೌದು, ಗುಜರಾತನ್ನ ಡ್ರಯಾ ಸ್ಟೇಟ್ ಎಂದು ಕರೆಯಲಾಗ್ತದೆ. ಅಂದ್ರೆ ರಾಜ್ಯದಲ್ಲಿ ಎಲ್ಲಿಯೂ ಸಹ ಮದ್ಯವನ್ನ ಮಾರಾಟ ಮಾಡಲು ಅನುಮತಿಸಲಾಗೋದಿಲ್ಲ. ಆದ್ರೆ ರಾಜ್ಯಾದ್ಯಂತ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಈ ಮಧ್ಯೆ ಗುಜರಾತ್ನ ಬಿಜೆಪಿ ನಾಯಕರೊಬ್ಬರು ಕಾರ್ಯಕ್ರಮಕ್ಕೆ ಮದ್ಯವನ್ನ ಸೇವಿಸಿ ಬಂದಿದ್ದಾರೆ ಎನ್ನಲಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಗಳು ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದಾಗ ಬಿಜೆಪಿ ನಾಯಕ ರಾಜೀನಾಮೆಯನ್ನ ನೀಡಬೇಕಾಯಿತು. ಸಿಕ್ಕಿರುವ ಮಾಹಿತಿ ಅನ್ವಯ ಈ ಇಡೀ ಪ್ರಕರಣವು ಛೋಟಾ ಉದಯಪುರದ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವ ರಶ್ಮಿಕಾಂತ್ ವಸವ ಅವರಿಗೆ ಸಂಬಂಧಿಸಿದೆ. ದ್ರೌಪದಿ ಮುರ್ಮು ಅಧ್ಯಕ್ಷೆಯಾಗಿ ಆಯ್ಕೆಯಾದ ಸಂಭ್ರಮದ ನಿಮಿತ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದ್ರೌಪದಿ ಮುರ್ಮು ಬುಡಕಟ್ಟು ಸಮುದಾಯದಿಂದ ಬಂದವರು ಮತ್ತು ಗುಜರಾತ್ನ ಈ ಭಾಗವು ಬುಡಕಟ್ಟು ಪ್ರಾಬಲ್ಯದ ಪ್ರದೇಶವಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಸಚಿವರು ನಿಮಿಷಾ ಸುತಾರ್ ಉಪಸ್ಥಿತರಿದ್ದರು. ಈ ವೇಳೆ ರಮಾಕಾಂತ್ ವಾಸವ ಪಾನ ಮತ್ತರಾಗಿ ಕಾರ್ಯಕ್ರಮಕ್ಕೆ ಸೇರಿಕೊಂಡ್ರು. ರಮಾಕಾಂತ್ ವಾಸವ ಅವರ ಈ ವಿಡಿಯೋ ಸಖತ್ ವೈರಲ್ ಆದ ನಂತರ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡ್ತಾ ಇರೋದಾಗಿ ಹೇಳಿದ್ದಾರೆ. ಆದರೆ ಈ ವಿಡಿಯೋದ ನಂತರ ಗುಜರಾತ್ನಲ್ಲಿ ಮದ್ಯ ನಿಷೇಧದ ರಿಯಾಲಿಟಿ ಬಗ್ಗೆ ಪ್ರಶ್ನೆ ಕೂಡ ನಿರ್ಮಾಣವಾಗಿದೆ.
स्वागतम्